ಬಂಟ್ವಾಳದ ಪಾಣೆಮಂಗಳೂರು ಪೇಟೆಯ ಮಧ್ಯಭಾಗದಲ್ಲಿ ಸರ್ಕಾರಿ ಶಾಲೆಯ ಬಳಿ ಇರುವ ಸಾರ್ವಜನಿಕ ಬಾವಿಯನ್ನು ದುರಸ್ತಿ ಮಾಡಿ ಅದರ ಉಪಯೋಗ ಪಡೆಯಲು ಬಂಟ್ವಾಳ ಪುರಸಭೆ ಕೊನೆಗೂ ಮುಂದೆ ಬಂದಿದೆ. ಶಾಲೆ ಸಹಿತ ಪುರಸಭಾ ವ್ಯಾಪ್ತಿಯ ಪಾಣೆಮಂಗಳೂರು ಭಾಗದ ಕೆಲವೊಂದು ಮನೆಗಳವರೆಗೆ ಕುಡಿಯುವ ನೀರಿನ ಆಶ್ರಯವಾಗಿದ್ದ ಈ ಸರ್ಕಾರಿ ಬಾವಿ ನಿರ್ವಹಣೆ ಇಲ್ಲದೆ ಮುಚ್ಚುವ ಸ್ಥಿತಿಗೆ ತಲುಪಿದ್ದ ಬಗ್ಗೆ ನಮ್ಮ ಕುಡ್ಲ ವಾಹಿನಿ ಇತ್ತೀಚೆಗೆ ವರದಿ ಕೂಡ ಮಾಡಿತ್ತು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿದ ಸಾರ್ವಜನಿಕ ಬಾವಿಯ ಉದ್ದೇಶವನ್ನೇ ಮರೆತ ಪುರಸಭೆ ಬಾವಿಯ ನಿರ್ವಹಣೆಯನ್ನ ನಿರ್ಲಕ್ಷಿಸಿತ್ತು. ಇದರಿಂದಾಗಿ ಈ ಬಾವಿ ಗಿಡ ಗಂಟಿಗಳಿಂದ ಆವೃತವಾಗಿ ನೀರು ಕಲುಷಿತಗೊಂಡು ಶೋಚನೀಯ ಸ್ಥಿತಿಯಲ್ಲಿತ್ತು. ಪ್ರಸ್ತುತ ಸಂದರ್ಭ ಕುಡಿಯುವ ನೀರಿನ ಉದ್ದೇಶಕ್ಕೆ ಈ ಬಾವಿಯ ನೀರು ಅಗತ್ಯವಿಲ್ಲದಿದ್ರೂ ಕೂಡ ಹಳೆಯ ಕಾಲದ ಸರ್ಕಾರಿ ಬಾವಿಯನ್ನ ಉಳಿಸಿ ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ಹಸ್ತಾಂತರಿಸಬೇಕು ಎಂಬ ಕನಸು ಸ್ಥಳೀಯ ಜನರದಾಗಿತ್ತು. ನಮ್ಮ ಕುಡ್ಲ ವಾಹಿನಿಯ ವರದಿಯನ್ನ ಗಮನಿಸಿದಂತಹ ಪುರಸಭೆಯ ಅಧಿಕಾರಿಗಳು ಕೂಡಲೇ ಕಾರ್ಯಪ್ರವೃತ್ತರಾಗಿ ಬಾವಿಯನ್ನ ಉಳಿಸಲು ಮುಂದಾಗಿದ್ದಾರೆ. ಪುರಸಭೆಯ ಪೌರ ಕಾರ್ಮಿಕರು ಬಾವಿಯ ಸುತ್ತ ಶುಚಿತ್ವ ಮಾಡುವ ಕಾರ್ಯವನ್ನ ಆರಂಭಿಸಿದ್ದಾರೆ. ಅಂತೂ ಕೊನೆಗೂ ಈ ಸರ್ಕಾರಿ ಬಾವಿಗೆ ಕಾಯಕಲ್ಪ ಸಿಗುವಂತಾಗಿದೆ.